ಅಪರೂಪದ ಆಂಕಿಲಾಸಿಂಗ್ ಸ್ಪಾಂಡಿಲೈಟಿಸ್ ಎಂಬ ಕಾಯಿಲೆಯಿಂದ ಸುಮಾರು 8 ವರ್ಷಗಳ ಕಾಲ ಹಾಸಿಗೆಯನ್ನು ಅವಲಂಬಿಸಿದ್ದ ಯುವಕನೊಬ್ಬ ಇದೀಗ ಯಶಸ್ವಿ ಹಿಪ್ ರಿಪ್ಲೇಸ್ಮೆಂಟ್ ಶಸ್ತ್ರಚಿಕಿತ್ಸೆ ಮೂಲಕ ಹೊಸ ಜೀವನವನ್ನು ಪಡೆದಿದ್ದಾರೆ. ಪುತ್ತೂರು ಕಡಬ ನಿವಾಸಿ 28ರ ಹರೆಯದ ಜಯಂತಿಗೆ ಈ ಅಪರೂಪದ ಶಸ್ತ್ರಚಿಕಿತ್ಸೆ ಮಾಡಿದ ಬಗ್ಗೆ ನಗರದ ಏನಪೋಯ ಸ್ಪೆಷಾಲಿಟಿ ಆಸ್ಪತ್ರೆಯ ಮುಖ್ಯ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ದೀಪಕ್ ರೈ ಅವರು ಸುದ್ದಿಗೋಷ್ಠಿಯಲ್ಲಿಂದು ವಿವರ ನೀಡಿದರು. ಸದ್ಯ ಜಯಂತ್ ನಡೆದಾಡುತ್ತಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡಿದ ಡಾಕ್ಟರ್ ದೀಪಕ್ ರೈ, ಸುಮಾರು 8 ವರ್ಷಗಳ ಕಾಲ ಹಾಸಿಗೆಯಲ್ಲಿದ್ದು ತನ್ನ ದಿನನಿತ್ಯದ ಕೆಲಸ ಕಾರ್ಯಗಳಿಗೂ ಇತರರನ್ನು ಆಶ್ರಯಿಸಿಕೊಂಡಿದ್ದ ಜಯಂತ್ ಅವರ ದೇಹದಲ್ಲಿ ಉಲ್ಬಣಗೊಂಡಿದ್ದ ಆಂಕಿಲೂಸಿಂಗ್ ಸ್ಪ್ಯಾಂಡಿಲಿಟಿಸ್ ಕಾಯಿಲೆ ಬೆನ್ನುಹುರಿ ಮತ್ತು ಅದರ ಕೆಳಗಿನ ಮೂಳೆ ಸಂದಿಯ ಮೇಲೆ ಸರಿಪಡಿಸಲಾಗದ ತೊಂದರೆ ನೀಡಿತ್ತು. ಇದರಿಂದ ತನ್ನ ಬೆನ್ನುಹುರಿ ಹಾಗೂ ಮೂಳೆ ಜಾಯಿಂಟ್ಗಳು ಬಲ ಕಳೆದುಕೊಂಡು ಅಲುಗಾಡಿಸಲಾಗದ ಸ್ಥಿತಿ ಜಯಂತ್ನದ್ದಾಗಿತ್ತು. ಇದಕ್ಕಾಗಿ ಹಿಪ್ ರಿಪ್ಲೇಸ್ಮೆಂಟ್ ಸರ್ಜರಿಯೊಂದೇ ಮಾರ್ಗವಾಗಿದ್ದು ಅವರ 2 ಪೃಷ್ಠಗಳ ಮೂಳೆಗಳ ಬದಲಾವಣೆ ಅನಿವಾರ್ಯವಾಗಿತ್ತು. ಅದಕ್ಕಾಗಿ ಅವರಿಗೆ ಡ್ಯುಯಲ್ ಮೊಬಿಲಿಟಿ ಹಿಪ್ ಸಿಸ್ಟಂನಡಿ ಕೃತಕ ಹಿಪ್ಗಳನ್ನು ಶಸ್ತ್ರಚಿಕಿತ್ಸೆ ಮೂಲಕ ಜೋಡಿಸಲಾಯಿತು. ಶಸ್ತ್ರಚಿಕಿತ್ಸೆಯ ಬಳಿಕ ಕೆಲ ದಿನಗಳಲ್ಲಿಯೇ ಅವರು ಎದ್ದು ನಿಲ್ಲಲು ಸಾಧ್ಯವಾಗಿ ಪ್ರಸ್ತುತ ಆರಾಮವಾಗಿ ಎಲ್ಲರಂತೆ ನಡೆದಾಡುತ್ತಿದ್ದಾರೆ ಎಂದು ಹೇಳಿದರು. That is this, which is called as the dual mobility hip. Now the biggest advantage of this dual mobility hip is that the patients are almost doing normal activities. Within a span of a year, they will be able to walk normally like you and me. They are able to sit, they are able to squat, they are able to do everything like a normal individual would do. And this is a big boon to these patients. ಜಯಂತ್ ಪ್ರಥಮ ಪಿಯುಸಿಯಲ್ಲಿರುವಾಗ ಒಂದು ಕಾಲಿನಲ್ಲಿ ನೋವು ಕಾಣಿಸಿಕೊಂಡಿತ್ತು. ಬಳಿಕ ಇದು ಕಡಿಮೆಯಾಗಿ ಆಗಾಗ ನೋವು ಕಾಣಿಸಿಕೊಂಡು ನಡೆದಾಡಲು ಸಮಸ್ಯೆಯಾಗುತ್ತಿತ್ತು. ದ್ವಿತೀಯ ಪಿಯುಸಿಯ ಅರ್ಧವಾರ್ಷಿಕ ಪರೀಕ್ಷೆ ಮುಗಿಯುತ್ತಿದ್ದಂತೆಯೇ ಜಯಂತ್ ಸಂಪೂರ್ಣವಾಗಿ ನಡೆದಾಡಲಾಗದ ಸ್ಥಿತಿಗೆ ತಲುಪಿದ್ದರು. ಅಪ್ಪ ಅಮ್ಮನೇ ಜಯಂತ್ನ ದಿನನಿತ್ಯದ ಕೆಲಸಗಳನ್ನು ಪೂರೈಸಬೇಕಾಗಿತ್ತು. ಸುಮಾರು 3 ವರ್ಷ ಹಾಗೆಯೇ ಚಿಕಿತ್ಸೆ ಮುಂದುವರಿದು ಬಳಿಕ ಡಾಕ್ಟರ್ ದೀಪಕ್ ರೈ ಅವರನ್ನು ಭೇಟಿ ಮಾಡಲಾಗಿತ್ತು. ಆ ಸಂದರ್ಭ ಶಸ್ತ್ರಚಿಕಿತ್ಸೆಯ ಅಗತ್ಯವನ್ನು ಅವರು ತಿಳಿಸಿದ್ದರು. ಆದರೆ ಆರ್ಥಿಕ ತೊಂದರೆಯಿಂದ ಸಾದಾ ಚಿಕಿತ್ಸೆ ಮೂಲಕವೇ ನಾವು ಜಯಂತಿಗೆ ಚಿಕಿತ್ಸೆ ಮುಂದುವರಿಸಲು ನಿರ್ಧರಿಸಿದೆವು. ಮಾತ್ರವಲ್ಲದೆ ಈ ನಡುವೆ ಆಯುರ್ವೇದಿಕ್ ಚಿಕಿತ್ಸೆಯನ್ನೂ ಮಾಡಿದೆವು. ಆದರೆ ಮತ್ತೆ 5 ವರ್ಷವಾದರೂ ಯಾವುದೇ ಪ್ರಯೋಜನವಾಗದೆ ಆತನ ದೇಹದಲ್ಲಿ ದೌರ್ಬಲ್ಯ ಅಧಿಕಗೊಂಡಾಗ ಮತ್ತೆ ಡಾಕ್ಟರ್ ದೀಪಕ್ ರೈ ಅವರನ್ನು ಸಂಪರ್ಕಿಸಿದೆವು. ಅವರು ತುರ್ತಾಗಿ ಶಸ್ತ್ರಚಿಕಿತ್ಸೆ ಮಾಡುವುದೊಂದೇ ದಾರಿ ಎಂದು ಹೇಳಿದರು. ಸಂದಿನ ಅಡ್ಮಿಟ್ ಮಾಡ್ಕೊಂಡು ನೆಕ್ಸ್ಟ್ 2 ಡೇಸ್ ಅಲ್ಲಿ ಅವ್ರು ಸರ್ಜರಿ ಮಾಡೋ 100% ಪರ್ಫೆಕ್ಟ್ ಆಗ್ತಾನೆ ಅಂತ ನಮಗೆ ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ ಸರ್. ಅವ್ರು ಕೊಟ್ಟ ಪ್ರಕಾರ ನೀವೇ ನೋಡ್ತಿದ್ದೀರಾ ಯಾವ ರೀತಿಯಲ್ಲಿ ಬಂದು ಹಾಸ್ಪಿಟಲ್ ಮಲಗಿದ ಈಗ ಪ್ರಕಾರ ಯಾವ ರೀತಿ ನಡೀತಿದ್ದಾರೆ. ಇನ್ನೂ ಎಷ್ಟು ಪ್ರೋಗ್ರೆಸ್ ಆಗ್ಬೋದು, ಚೆನ್ನಾಗಿ ಇಂಪ್ರೂವ್ಮೆಂಟ್, ಲಾಟ್ ಆಫ್ ಇಂಪ್ರೂವ್ಮೆಂಟ್ ಇದೆ. ಮತ್ತೇನಂದ್ರೆ ನಾವು ಅಗ್ರಿಕಲ್ಚರ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಬಂದಿರೋದು. ನಮ್ಮ ತಂದೆ ತಾಯಿ ಅಗ್ರಿಕಲ್ಚರಿಸ್ಟ್, ಮತ್ತು ನಾವು ಅಷ್ಟೇ, ನಾವು ಅಗ್ರಿಕಲ್ಚರಿಸ್ಟ್. ಬಟ್ ಈಗ ನೋಡಿದ್ರೆ ಒಂದು ಸಿಚುವೇಶನ್ ನಮಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ರೆ ಈಗ ಒಂದು ನಡೆ ನೋಡಿದ್ರೆ ನಮಗೆ ಖುಷಿ ಆಗ್ತದೆ. ಒಟ್ಟಿನಲ್ಲಿ ಎಸ್ಎಸ್ಎಲ್ಸಿಯಲ್ಲಿ 85% ಅಂಕ ಪಡೆದು ಪಿಯುಸಿಯಲ್ಲಿ ವಿಜ್ಞಾನ ವಿಷಯವನ್ನು ಆಯ್ದುಕೊಂಡಿದ್ದ. ಆದರೆ ದ್ವಿತೀಯ ಪಿಯುಸಿಯ ಅರ್ಧದಲ್ಲೇ ಜಯಂತ್ ಅನಾರೋಗ್ಯಕ್ಕೆ ತುತ್ತಾಗಿ ಒದ್ದಾಡಬೇಕಾಯಿತು. ಆರ್ಥಿಕವಾಗಿ ಅವರ ಕುಟುಂಬ ಸಂಕಷ್ಟದಲ್ಲಿದ್ದ ಕಾರಣ ಆತನ ಚಿಕಿತ್ಸೆಗಾಗಿ ಪರದಾಡಬೇಕಾಯಿತು. ಕೊನೆಗೂ ಜಯಂತ್ ಏನಪೋಯ ವೈದ್ಯರ ಮೂಲಕ ಮರುಜೀವ ಪಡೆದುಕೊಂಡಿದ್ದಾನೆ. ಈತನ ಬಾಳಿನಲ್ಲಿ ಇದೀಗ ಆಶಾಕಿರಣ ಮೂಡಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.